ನನ್ನ ಹೆಸರು ರೇಖಾ ಎ, ವಿಜ್ಞಾನ ಶಿಕ್ಷಕಿ, ಶ್ರೀ ಮಹೇಶ್ವರ ಪ್ರೌಢಶಾಲೆ ಕುಡ್ಲೂರು. ಪ್ರೀತಿಯ ಮಕ್ಕಳೇ, ಇಂದು ನಾವು 10ನೇ ತರಗತಿಯ ಮೊದಲನೇ ಅಧ್ಯಯನವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ಈಗ ನಾನು 2 ಚಟುವಟಿಕೆಯನ್ನು ಮಾಡ್ತೀನಿ, ಗಮನಿಸಿ. ಈಗ ನಾನು ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡಿದ್ದೇನೆ. ಈ ಹಾಳೆಯನ್ನು ನಾನು ಸಮನಾಗಿ 4 ಭಾಗಗಳಾಗಿ ಮಾಡ್ತೀನಿ. ನಂತರ ಈ ಹಾಳೆಯನ್ನು ಪುನಃ 4 ಭಾಗ ಮಾಡೋಣ. ಸೊ ಏನನ್ನ ಗಮನಿಸ್ತಿದ್ದೀರಾ ಮಕ್ಕಳೇ? ಇದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಉಂಟಾಗ್ತಾ ಇಲ್ಲ. ಈಗ 2ನೇ ಚಟುವಟಿಕೆಯನ್ನು ಮಾಡೋಣ. ಮೆಗ್ನೀಷಿಯಂ ತಂತಿಯನ್ನು ಈಗ ನಾವು ಕೂರಿಸೋಣ. ಗಮನಿಸಿ ಮಕ್ಕಳೇ, ಮೆಗ್ನೀಷಿಯಂ ತಂತಿಯು ಗಾಳಿಯೊಂದಿಗೆ ವರ್ತಿಸಿ ಒಂದು ಹೊಸ ಉತ್ಪನ್ನ ಇಲ್ಲಿ ಉಂಟಾಗಿದೆ. ಈ ರೀತಿ ವಸ್ತುಗಳಲ್ಲಿ 2 ರೀತಿಯ ಬದಲಾವಣೆಗಳು ಉಂಟಾಗುತ್ತದೆ. ಅದನ್ನೇ ನಾವಿಲ್ಲಿ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಎಂದು ಕರೆಯುತ್ತೇವೆ. ಈ ಭೌತ ಬದಲಾವಣೆಯಲ್ಲಿ ಯಾವುದೇ ರೀತಿಯಾದಂತಹ ಹೊಸ ಉತ್ಪನ್ನಗಳು ಉಂಟಾಗುವುದಿಲ್ಲ. ಆದರೆ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ಉತ್ಪನ್ನಗಳು ಉಂಟಾಗುತ್ತವೆ. ಈ ವಸ್ತುಗಳ ಬದಲಾವಣೆ ತಿಳಿದ ನಂತರ ನಾವಿವಾಗ ರಾಸಾಯನಿಕ ಕ್ರಿಯೆಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ರಾಸಾಯನಿಕ ಕ್ರಿಯೆಗಳು ಮಕ್ಕಳೇ, ನೀವು ದಿನನಿತ್ಯ ನಿಮ್ಮ ಮನೆಯಲ್ಲಿ ಅನೇಕ ವಸ್ತುಗಳಲ್ಲಾಗುವ ಬದಲಾವಣೆಯನ್ನು ಕಾಣ್ತೀರಾ. ಉದಾಹರಣೆಗೆ, ಹಾಲನ್ನು ನಾವು ಹೆಪ್ಪಾಕಿದರೆ ಅದು ಮೊಸರಾಗಿ ಪರಿವರ್ತನೆ ಹೊಂದಿರುತ್ತದೆ. ಹಾಗೆಯೇ ನಮ್ಮ ದೇಹದಲ್ಲಿ ಅನೇಕ ಕ್ರಿಯೆಗಳಲ್ಲಿಯೂ ಕೂಡ ರಾಸಾಯನಿಕ ವಸ್ತುಗಳು ಉಂಟಾಗ್ತವೆ. ಉದಾಹರಣೆಗೆ ಉಸಿರಾಟ ಕ್ರಿಯೆ, ಜೀರ್ಣಕ್ರಿಯೆ. ಹಾಗಾದರೆ ರಾಸಾಯನಿಕ ಕ್ರಿಯೆ ಅಂದರೆ ಏನು ಅನ್ನುವಂಥದ್ದು. ಈ ರಾಸಾಯನಿಕ ಕ್ರಿಯೆ ಅಂದರೆ ವಸ್ತುವಿನಲ್ಲಿ ರಾಸಾಯನಿಕ ಬದಲಾವಣೆ ಉಂಟಾದರೆ ಅಥವಾ ಹೊಸ ವಸ್ತುಗಳು ಉತ್ಪತ್ತಿ ಆಗುವುದನ್ನು ನಾವೇನಂತ ಕರಿತೀವಿ? ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ನಾವು ಇದನ್ನ ವೈಜ್ಞಾನಿಕವಾಗಿ ಹೇಳುವುದಾದರೆ ಪರಮಾಣುಗಳ ಬಂಧಗಳು, ಒಡೆಯುವಿಕೆ ಅಥವಾ ಕೂಡುವಿಕೆಯಿಂದ ಹೊಸ ವಸ್ತುಗಳು ಉತ್ಪತ್ತಿ ಆಗುವುದನ್ನು ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ರಾಸಾಯನಿಕ ಕ್ರಿಯೆಗಳಂದ್ರೇನು? ಪರಮಾಣುಗಳ ಬಂಧಗಳು, ಒಡೆಯುವಿಕೆ ಅಥವಾ ಒಟ್ಟುಗೂಡುವಿಕೆಯಿಂದ ಹೊಸ ವಸ್ತುಗಳು ಉತ್ಪತ್ತಿ ಆಗುವುದೇ ರಾಸಾಯನಿಕ ಕ್ರಿಯೆ. ಹಾಗಾದರೆ ಈ ರಾಸಾಯನಿಕ ಕ್ರಿಯೆಗಳು ನಡೆದಿದೆ ಅಥವಾ ಹೊಸ ವಸ್ತುಗಳು ಉತ್ಪತ್ತಿಯಾಗಿದೆ ಅಂತ ನಾವು ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ರಾಸಾಯನಿಕ ಕ್ರಿಯೆ ನಡೆದ ಮೇಲೆ ಅನೇಕ ಬದಲಾವಣೆಗಳು ಉಂಟಾಗುತ್ತದೆ. ಆ ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತದೆ, ವಸ್ತುವಿನ ಬಣ್ಣದಲ್ಲಿ ಬದಲಾವಣೆ ಆಗಬಹುದು ಅಥವಾ ಅನಿಲಗಳಲ್ಲಿ ಬದಲಾವಣೆ ಆಗಬಹುದು. ಈ ಬದಲಾವಣೆಯನ್ನು ನಾವು ಗಮನಿಸಿದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಮಕ್ಕಳೇ, ಈ ರಾಸಾಯನಿಕ ಕ್ರಿಯೆಗಳನ್ನು ಹೇಗೆ ನಾವು
ಬರೆಯೋದು ಅಥವಾ ಈ ರಾಸಾಯನಿಕ ಕ್ರಿಯೆಗಳನ್ನು ಹೇಗೆ ಸಮೀಕರಣಗಳ ರೂಪದಲ್ಲಿ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಮುಂದೆ ನಾವೀಗ ರಾಸಾಯನಿಕ ಸಮೀಕರಣಗಳು. ಈ ರಾಸಾಯನಿಕ ಕ್ರಿಯೆಗಳನ್ನು ನಾವು ಪದಗಳ ಮೂಲಕ ಬರೆಯುವುದು ಅತ್ಯಂತ ಕ್ಲಿಷ್ಟಕರವಾಗಿರುವುದರಿಂದ ಸರಳವಾಗಿ ನಾವು ಅದನ್ನು ಸಂಕೇತಗಳ ರೂಪದಲ್ಲಿ ಅಥವಾ ಪದಗಳ ರೂಪದಲ್ಲಿ ಬರೆಯುವುದನ್ನು ನಾವು ರಾಸಾಯನಿಕ ಸಮೀಕರಣಗಳು ಅಂತ ಕರಿತೀವಿ. ರಾಸಾಯನಿಕ ಸಮೀಕರಣಗಳು ಅಂದ್ರೇನು? ರಾಸಾಯನಿಕ ಕ್ರಿಯೆಗಳನ್ನು ಪದಗಳಲ್ಲಿ ಅಥವಾ ಸಂಕೇತಗಳಲ್ಲಿ ಬರೆಯುವುದನ್ನೇ ನಾವು ಪದ ಸಮೀಕರಣ ಅಂತ ಕರಿತೀವಿ. ಸೊ ಇಂಗ್ಲಿಷಲ್ಲಿ ಇದಕ್ಕೆ ನಾವು ಕೆಮಿಕಲ್ ಇಕ್ವೇಷನ್ಸ್ ಅಂತ ಕರಿತೀವಿ. ಈಗ ಒಂದು ಉದಾಹರಣೆಯೊಂದಿಗೆ ಬರೆಯೋಣ. ಮಕ್ಕಳೇ, ನೀವು ಎರಡನೇ ಚಟುವಟಿಕೆಯನ್ನು ಗಮನಿಸಿದ್ರಿ. ನಾವು ಒಂದು ಮೆಗ್ನೀಷಿಯಂ ತಂತಿಯನ್ನು ತಗೊಂಡ್ವಿ. ಅದನ್ನು ನಾವೇನು ಮಾಡಿದ್ವಿ? ಗಾಳಿಯೊಂದಿಗೆ ಉರಿಸಿದಾಗ ಮೆಗ್ನೀಷಿಯಮು ಗಾಳಿ ಅಥವಾ ಇಲ್ಲಿ ನಾವೇನು ಬರಿತೀವಿ? ಆಮ್ಲಜನಕ. ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಏನು ಕೊಡುತ್ತೆ? ಮೆಗ್ನೀಷಿಯಂ ಆಕ್ಸೈಡ್. ಇದನ್ನು ನಾವು ಪದಗಳಲ್ಲಿ ಬರೆದಿದ್ದೇವೆ. ಪದಗಳಲ್ಲಿ ಏನು ಬರಿತೀವಿ? ಮೆಗ್ನೀಷಿಯಂ ಆಮ್ಲಜನಕದೊಂದಿಗೆ ವರ್ತಿಸಿ ನಮಗೆ ಏನು ಕೊಟ್ಟಿದೆ? ಮೆಗ್ನೀಷಿಯಂ ಆಕ್ಸೈಡ್. ಇದನ್ನು ನಾವು ಇನ್ನೂ ಸರಳವಾಗಿ ಬರೆಯುವುದಾದರೆ ಸಂಕೇತಗಳ ರೂಪದಲ್ಲಿ ನಾವು ಬರೆಯುವುದು. ನಿಮಗಾಗಲೇ ಮೆಗ್ನೀಷಿಯಂ ಮತ್ತು ಆಮ್ಲಜನಕದ ಸಂಕೇತ ಗೊತ್ತು. ಮೆಗ್ನೀಷಿಯಂ ಅನ್ನು ನಾವು Mg ಅಂತ ಬರಿತೀವಿ, ಆಮ್ಲಜನಕವನ್ನು O2, ಹಾಗೆ ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ನಾವು MgO ಅಂತ ಬರಿತೀವಿ. ಸೊ ಮೊದಲನೇದು ನಾವು ಪದ ಸಮೀಕರಣ ಅಂತ ಕರೆದಿದ್ದೀವಿ. ಎರಡನೇದು ಸಂಕೇತಗಳ ರೂಪದಲ್ಲಿ ನಾವು ರಾಸಾಯನಿಕ ಸಮೀಕರಣವನ್ನು ಬರೆದಿದ್ದೀವಿ. ಈ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕಾದ್ರೆ ಕೆಲವು ಪದ್ಧತಿಗಳಿದ್ದಾವೆ. ಏನು ಅನ್ನೋದನ್ನ ಈಗ ನೋಡೋಣ. ನೋಡಿ ಮಕ್ಕಳಿಗೆ ಗಮನಿಸಿ, ಎಡಭಾಗದಲ್ಲಿ ಇರುವಂತಹ ವಸ್ತುಗಳನ್ನು ನಾವು ಏನಂತ ಕರಿತೀವಿ? ಪ್ರತಿವರ್ತಕಗಳು. ಹಾಗೆ ಬಲಭಾಗದಲ್ಲಿರೋದನ್ನ ಏನಂತ ಕರೆದಿದ್ದೀವಿ? ಉತ್ಪನ್ನಗಳು. ನಾವು ಯಾವಾಗಲೂ ಎಡಭಾಗದಲ್ಲಿ ಪ್ರತಿವರ್ತಕಗಳು, ಅದರ ಹೆಸರೇ ಹೇಳೋ ಹಾಗೆ ಪ್ರತಿವರ್ತಕಗಳು ಅಂದ್ರೇನು? ಎರಡು ಪರಸ್ಪರ ವರ್ತಿಸುತ್ತವೆ. ಈ ವಸ್ತುಗಳು ಪರಸ್ಪರ ವರ್ತಿಸುವುದನ್ನ ನಾವು ಈ ಚಿಹ್ನೆಯ ಮೂಲಕ ತೋರಿಸ್ತೀವಿ. ಇಲ್ಲಿ ಈ ಬಾಣದ ಗುರುತು ಏನನ್ನ ಸೂಚಿಸುತ್ತೆ ಅಂದ್ರೆ, ಒಂದು ರಾಸಾಯನಿಕ ಕ್ರಿಯೆ ನಡೆದ ಮೇಲೆ ಅಥವಾ ಪ್ರತಿವರ್ತಕಗಳು ವರ್ತಿಸಿದ ಮೇಲೆ ನಮಗೆ ಯಾವ ಉತ್ಪನ್ನಗಳು ದೊರೆಯುತ್ತದೆ ಅನ್ನೋದನ್ನ ನಾವು ಈ ಬಾಣದ ಗುರುತಿನಿಂದ ಸೂಚಿಸ್ತೀವಿ. ಇವೆರಡು ಪ್ರತಿವರ್ತಕಗಳು, ಇದೇನಾಗುತ್ತೆ? ಉತ್ಪನ್ನಗಳು. ಹಾಗೆ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಆ ರಾಸಾಯನಿಕ ಕ್ರಿಯೆಯ ಭೌತಿಕ ಲಕ್ಷಣಗಳು, ಫಿಸಿಕಲ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಮೊದಲೇ ನಾವು ಹೇಳಿದ್ವಿ ಕೆಲವು ಭೌತಿಕ ಗುಣಗಳು ಇದ್ದಾವೆ, ರಾಸಾಯನಿಕ ಗುಣಗಳು ಇದ್ದಾವೆ ಅಂತ. ಸೊ ಈ ಭೌತಿಕ ಸ್ಥಿತಿಯನ್ನು ಕೂಡ ನಾವು ಬರೆಯಬಹುದು. ಕೆಲವು ರಾಸಾಯನಿಕಗಳಲ್ಲಿ ಅನಿಲಗಳು ಬಿಡುಗಡೆ ಆಗುತ್ತದೆ. ಈ ಅನಿಲಗಳು ಬಿಡುಗಡೆ ಆಗುವುದನ್ನ ಈ ಚಿಹ್ನೆಯ ಮೂಲಕ ಬರೀತೀವಿ. ಹಾಗೆ ಕೆಲವು ರಾಸಾಯನಿಕ ಕ್ರಿಯೆಗಳು ಸಂಪೂರ್ಣವಾಗಿ ನಡೆಯದೆ ಪ್ರಕ್ಷೇಪಗಳು ಅನ್ನೋದನ್ನ ಉಂಟು ಮಾಡ್ತವೆ. ಇಂಗ್ಲಿಷಲ್ಲಿ ನಾವು ಅದನ್ನ ಪ್ರಿಸಿಪಿಟೇಟ್ ಅಂತ ಕರಿತೀವಿ. ಅವುದನ್ನ ನಾವು ಏನ್ ಮಾಡ್ತೀವಿ? ಕೆಳಗೆ ನಾವು ಬಾಣದ ಗುರುತನ್ನ ತೋರಿಸ್ತೀವಿ. ನಂತರ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಅವು ಬದಲಾಗೋದಕ್ಕೆ ಹೆಚ್ಚಿನ ಉಷ್ಣಶಕ್ತಿ ಅವಶ್ಯಕತೆ ಇರುತ್ತೆ. ಅದನ್ನು ನಾವು ಕಾಯಿಸ್ಬೇಕಾಗುತ್ತೆ. ಸೊ ಅದನ್ನು ನಾವೇನು ಮಾಡ್ತೀವಿ? ಈ ರೀತಿಯಾದಂತಹ ಸಂಕೇತವನ್ನು ಬಳಸ್ತೀವಿ. ಮಕ್ಕಳೇ, ನೀವೀಗ ಇದುವರೆಗೂ ಈ ರಾಸಾಯನಿಕ ಕ್ರಿಯೆ ಅಂದರೆ ಏನು, ರಾಸಾಯನಿಕ ಸಮೀಕರಣವನ್ನು ನಾವು ಹೇಗೆ ಬರೆಯುವುದು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ನಾವು ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ನಾನಿಲ್ಲಿ ಬರೆದಿದ್ದೀನಿ. ಈ ರಾಸಾಯನಿಕ ಕ್ರಿಯೆ ಸರಿದೂಗಿದೆಯಾ ಅಥವಾ ಪ್ರತಿವರ್ತಕಗಳಲ್ಲಿ ಮತ್ತು
ಉತ್ಪನ್ನಗಳಲ್ಲಿ ಇರುವಂತಹ ಅಣುರಾಶಿಗಳು ಸಮವಾಗಿದೆಯಾ ಅಂತ ಗಮನಿಸಿದಾಗ ನೋಡಿ ಮಕ್ಕಳೇ, ನಮ್ಗೆ ಏನು ಕಂಡು ಬರ್ತಾ ಇದೆ ಅಂದರೆ ಪ್ರತಿವರ್ತಕಗಳಲ್ಲಿ ಆಮ್ಲಜನಕ 2 ಅಣುಗಳಿದ್ದಾವೆ, ಉತ್ಪನ್ನಗಳಲ್ಲಿ 1 ಅಣುಗಳಿದ್ದಾವೆ. ಹಾಗಾಗಿ ನಾವು ಇನ್ನೂ ಈ ರಾಸಾಯನಿಕ ಕ್ರಿಯೆಗಳನ್ನು ಅರ್ಥಪೂರ್ಣವಾಗಿ ತಿಳಿದುಕೊಳ್ಬೇಕಂದ್ರೆ ಅಥವಾ ಹೇಗೆ ನಿರ್ದಿಷ್ಟತೆಯನ್ನು ನಾವು ಕಲ್ತ್ಕೋಬೇಕಂದ್ರೆ ಈ ರಾಸಾಯನಿಕ ಕ್ರಿಯೆಗಳನ್ನು ಅಥವಾ ಸಮೀಕರಣಗಳನ್ನು ನಾವು ಸರಿದೂಗಿಸಬೇಕು. ಈಗ ನಾವು ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋದು ಹೇಗೆ ಅನ್ನೋದು ನೋಡೋಣ. ಇದನ್ನೇ ನಾವು ಉದಾಹರಣೆ ಆಗಿ ತಗೊಂಡು ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಿಕೆ. ಯಾವ ಆಧಾರದ ಮೇಲೆ ನಾವು ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬೇಕು ಅಂದರೆ, ನೀವೀಗಾಗಲೇ 9ನೇ ತರಗತಿಯಲ್ಲಿ ರಾಶಿ ಸಂರಕ್ಷಣಾ ನಿಯಮ ಅಂತ ತಿಳ್ಕೊಂಡಿದ್ದೀರಾ. ಈ ನಿಯಮದ ಪ್ರಕಾರ ನಾವು ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಪಡಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಈ ನಿಯಮದ ಪ್ರಕಾರ ಉತ್ಪನ್ನಗಳಲ್ಲಿ ಇರುವಂತಹ ಅಣುರಾಶಿಯು ಪ್ರತಿವರ್ತಕದಲ್ಲಿ ಇರುವಂತಹ ಅಣುರಾಶಿಗೆ ಸಮನಾಗಿ ಇರಬೇಕು. ಈ ಉದಾಹರಣೆಯನ್ನು ತಗೊಂಡು ನಾವೀಗ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋಣ. ಸೊ ಕೆಲವು ಹಂತಗಳಿದ್ದಾವೆ, ಅದನ್ನು ನೀವೀಗ ಗಮನಿಸಿ. ಮೊದಲಿಗೆ ನಾವು ಪ್ರತಿವರ್ತಕಗಳಲ್ಲಿ ಇರುವಂತಹ ಅಣುಗಳ ಸಂಖ್ಯೆಯನ್ನು ಮಾಡೋಣ. ಈಗ ಪ್ರತಿವರ್ತಕಗಳಲ್ಲಿ ಮೆಗ್ನೀಷಿಯಂ ಎಷ್ಟಿದೆ? 1 ಇದೆ. ಆಮ್ಲಜನಕ ಎಷ್ಟಿದೆ? 2 ಇದೆ. ಸೊ ಉತ್ಪನ್ನಗಳಲ್ಲಿ ಮೆಗ್ನೀಷಿಯಂ ಎಷ್ಟಿದೆ? 1 ಇದೆ. ಇಲ್ಲಿ ಆಮ್ಲಜನಕ ಎಷ್ಟಿದೆ? 1 ಇದೆ. ಸೊ ಹಾಗಾಗಿ ಈ ಸಮೀಕರಣವನ್ನು ನಾವು ಸರಿದೂಗಿಸಬೇಕು ಅಂದರೆ ನಾವು ಇಲ್ಲಿ ಮೊದಲು ಯಾವುದನ್ನು ತಗೊಳ್ಬೇಕು? ಆಕ್ಸಿಜನ್ ಅಥವಾ ಆಮ್ಲಜನಕವನ್ನು ತಗೊಂಡಾಗ ಇಲ್ಲಿ ನಾವೇನು ಮಾಡಬೇಕು? 2ರಿಂದ ಗುಣಿಸಿದಾಗ ಇಲ್ಲಿ ಎಷ್ಟಾಗುತ್ತೆ? 2. ಉತ್ಪನ್ನಗಳಲ್ಲಿ 2 ಆಕ್ಸಿಜನ್ ನಮಗೆ ಸಿಗ್ತದೆ. ಹಾಗೆ ಇಲ್ಲಿ ಗಮನಿಸಿ ಮಕ್ಕಳೇ, ಉತ್ಪನ್ನಗಳಲ್ಲಿ 2 ಆಮ್ಲಜನಕ ಆಯಿತು, ಆದರೆ ಮೆಗ್ನೀಷಿಯಂ ಎಷ್ಟಿದೆ? 2 ಇದೆ. ಈ ಪ್ರತಿವರ್ತಕಗಳಲ್ಲಿ ಎಷ್ಟಿದೆ? ಮೆಗ್ನೀಷಿಯಮು 1 ಇದೆ. ಸೊ ಹಾಗಾಗಿ ನಾವು ಮತ್ತೆ ಏನು ಮಾಡಬೇಕು? ಮೆಗ್ನೀಷಿಯಂಗೆ 2 ಅಣುಗಳನ್ನು ಸೇರಿಸಬೇಕು. ಸೊ ಅವಾಗ ಇಲ್ಲೇನಾಗುತ್ತೆ? 2 ಮೆಗ್ನೀಷಿಯಂ 2Mg plus O2 gives 2MgO. ಸೊ ಈ ರೀತಿ ನಾವೇನು ಮಾಡ್ಬೋದು? ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬಹುದು. ನೋಡಿ ಮಕ್ಕಳಲ್ಲಿ, ಈ ರಾಸಾಯನಿಕ ಸಮೀಕರಣವು ನಿರ್ದಿಷ್ಟವಾಗಿ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿವರ್ತಕಗಳ ಅಣುರಾಶಿಯು ಉತ್ಪನ್ನಗಳ ಅಣುರಾಶಿಗೆ ಏನಾಗಿದೆ? ಸಮನಾಗಿದೆ. ಸೊ ಇಲ್ಲಿಯವರೆಗೂ ನಾವು ಈ ಮೊದಲನೇ ಭಾಗದಲ್ಲಿ ರಾಸಾಯನಿಕ ಕ್ರಿಯೆ ಎಂದರೇನು, ರಾಸಾಯನಿಕ ಸಮೀಕರಣಗಳು ಎಂದರೇನು, ಆ ಸಮೀಕರಣಗಳನ್ನು ಸರಿದೂಗಿಸುವ ವಿಧಾನವನ್ನು ತಿಳಿದುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ನಾವು ತಿಳಿದುಕೊಳ್ಳೋಣ ಮಕ್ಕಳೇ.